ಲಾವಣ್ಯ ಎಂಬ ಸಹೋದರಿಯನ್ನು ಇವತ್ತು ಭೀಕರವಾಗಿ ನಿನ್ನೆ ಹಲ್ಲೆಗೈದು ಹತ್ಯೆ ಮಾಡಿದ್ದು ನಮ್ಗೆ ಅತ್ಯಂತ ನೋವಿನ ವಿಚಾರ ಮತ್ತು ಆ ಕೃತ್ಯವನ್ನು ತೀವ್ರವಾಗಿ ಇವತ್ತು ಖಂಡಿಸ್ತೇವೆ. ಬಹುಶಃ ಈ ರೀತಿ ವಿಕೃತ ಮನಸ್ಸಿನವರಿಗೆ ಸೂಕ್ತವಾದ ರೀತಿ ಮತ್ತು ಕಠಿಣವಾದ ಕ್ರಮ ಕೈಗೊಳ್ಳುವ ಮುಖಾಂತರ ಬಹುಶಃ ಇನ್ನು ತಕ್ಕವಾದ ಕಠಿಣ ಕ್ರಮ ತಗೊಳ್ಬೇಕಂತೇಳಿ ಈಗ ನಾನು ಸಂಬಂಧಪಟ್ಟಂತ ಪೊಲೀಸ್ ಸೂಚಿಸಿದ್ದೇನೆ. ಬಹುಶಃ ಈ ಒಂದು ಕುಟುಂಬಸ್ಥರ ನೋವಿನಲ್ಲಿ ಬಹುಶಃ ನೋವಿನ ನಾವಿದ್ದು ಭಾಗಿಯಾಗಿದ್ದೇವೆ. ನಮ್ಮ ಭೇಟಿ, ನಮ್ಮ ಸಂತಾಪ, ಬಹುಶಃ ನಮ್ಮ ಏನೇ ಕೊಟ್ಟರು ಕೂಡ ಆ ಮಗಳನ್ನು ಕಳ್ಕೊಂಡ ತಂದೆ ತಾಯಂದಿರಿಗೆ, ಸೋದರನ ಕಳ್ಕೊಂಡ ಸೋದರರಿಗೆ, ಅವ್ರ ಕುಟುಂಬಸ್ಥರಿಗೆ, ಯಾವಾಗಲೂ ನೋಡ್ತಿದ್ದ ನೆರೆಕವರಿಗೆ ಖಂಡಿತವಾಗಿಯೂ ಅದು ಅವ್ರ ಮನಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಈ ದುಃಖ ಸಂದರ್ಭದಲ್ಲಿ ಅವರ ನೋವನ್ನು ಕಡಿಮೆ ಮಾಡುವ ಕೆಲಸ ಒಂದು ದೇವರು ಇವತ್ತು ಮಾಡಲಿ ಅಂತ ನಾವು ಪ್ರಾರ್ಥಿಸಿಕೊಂಡು, ಮತ್ತೆ ಇವರಿಗೆ ನ್ಯಾಯ ಸಿಕ್ಕುವ ರೀತಿಯಲ್ಲಿ ಆ ಒಂದು ಪೊಲೀಸರ ತನ್ನ ಕ್ರಮ ಕೈಗೊಳ್ಳಲು ನಾನು ಖಂಡಿತವಾಗಿ ಸೂಚಿಸ್ತೇನೆ.